ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ದಕ್ಷಿಣ ಕನ್ನಡ ಜಿಲ್ಲೆ ಇದರ 25ನೇ ಜಿಲ್ಲಾ ಸಮ್ಮೇಳನ ಜುಲೈ 20ರಿಂದ 22ರವರೆಗೆ ವಿಟ್ಲದಲ್ಲಿ ನಡೆಯಲಿದೆ ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬಿ ಶೇಖರ್ ಅವರು ತಿಳಿಸಿದರು. ವಿಟ್ಲದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಭಾರತ ಕಮ್ಯುನಿಸ್ಟ್ ಪಕ್ಷ ಭಾರತದ ಮೊಟ್ಟಮೊದಲ ಕಮ್ಯುನಿಸ್ಟ್ ಪಕ್ಷವಾಗಿದೆ. 1925ರಂದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದ ಮಹಾ ಅಧಿವೇಶನದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಉದಯವಾಗಿದೆ. ಪಕ್ಷ ಕಾರ್ಮಿಕರ, ರೈತರ, ಹಿಂದುಳಿದವರ ಹಾಗೂ ಬಡವರ ಏಳಿಗೆಗಾಗಿ ಶ್ರಮಿಸುತ್ತಾ ಬಂದಿದೆ. 2025ರ ಡಿಸೆಂಬರ್ 26ಕ್ಕೆ 100 ವರ್ಷ ಪೂರೈಸುತ್ತಿರುವ ಸಿಪಿಐ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ವರ್ಷವಿಡೀ ಆಚರಿಸುತ್ತಿದೆ ಎಂದು ಹೇಳಿದರು. ಅಥವಾ ಬಿಡಿ ಕಾರ್ಮಿಕರ ಒಂದು ಕನಿಷ್ಠ ಸವಲತ್ತುಗಳಿಗಾಗಿರಬಹುದು, ಅಂಚು, ಗೇರು ಇತ್ಯಾದಿ ದೊಡ್ಡ ದೊಡ್ಡ ಸಾವಿರಾರು ಜನ ಕಾರ್ಮಿಕರು ದುಡಿಯುವಂಥ ಒಂದು ಕೈಗಾರಿಕೆಯಲ್ಲಿ ಆ ಕಾರ್ಮಿಕರಿಗೆ ಒಂದು ಕನಿಷ್ಠ ಸವಲತ್ತುಗಳನ್ನು ಒದಗಿಸಿಕೊಟ್ಟಂಥ ಭಾರತ ಕಮ್ಯುನಿಸ್ಟ್ ಪಕ್ಷ ಬಹುಶಃ ಅದರದೇ ಆದಂಥ ಅದರ ಆದರ್ಶವನ್ನು ಹೊಂದಿಕೊಂಡು ಇಡೀ ದೇಶದಲ್ಲಿ ಕಾರ್ಯಾಚರಿಸುವಂಥ ಎಐಟಿಯುಸಿ ಸಂಘಟನೆಯ ಮುಖಾಂತರ ಇವತ್ತು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ರಂಗದ ಕಾರ್ಮಿಕರನ್ನ ಒಗ್ಗೂಡಿಸಿ ಅವರ ಸವಲತ್ತಿಗಾಗಿ ಹೋರಾಟ ಮಾಡಿರುವಂಥದ್ದು ಚರಿತ್ರೆ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಒಂದೇ ಇದ್ದಾಗ ಕೆಲವೊಂದು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಅಂದರೆ ಬಂಟ್ವಾಳದ ಒಂದು ಬಡ್ಡಕಟ್ಟೆ ಅನ್ನುವಂಥ ಜಾಗದಲ್ಲಿ ಈ ಭೂಸುಧಾರಣೆ ಶಾಸನ ಏನು ಕರ್ನಾಟಕ ರಾಜ್ಯದಲ್ಲಿ ಬಂದಿತ್ತು, ಅದಕ್ಕೆ ಪೂರಕವಾದಂಥ ಒಂದು ಹೋರಾಟವನ್ನು ಬಂಟ್ವಾಳದಲ್ಲಿ ಆ ಸಂದರ್ಭದಲ್ಲಿ ಅದನ್ನು ದೊಡ್ಡ ಒಂದು ರೈತರ ಸಮ್ಮೇಳನದ ಮುಖಾಂತರ ಮಾಡಿ ಅಂದಿನ ಕಂದಾಯ ಮಂತ್ರಿ ಆ ಸಮ್ಮೇಳನಕ್ಕೆ ಅತಿಥಿಯಾಗಿ ಬಂದಿದ್ರು. ಆ ಸಮ್ಮೇಳನದಲ್ಲಿ ಅವರು ಭರವಸೆ ಕೊಟ್ಟ ಮುಖಾಂತರ ಆಗಿನ ದೇವರಾಜ ಅರಸು ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷ ಬಿಎಂ ಹಸೈನಾರ್, ಜಿಲ್ಲಾ ಸಹ ಕಾರ್ಯದರ್ಶಿ ವಿಎಸ್ ಬೆರಿಂಚಾ, ತಾಲೂಕು ಕಾರ್ಯದರ್ಶಿ ಸುರೇಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ರಾಮು ಮುಗೇರ ಉಪಸ್ಥಿತರಿದ್ದರು. ಮೊಹಮ್ಮದ್ ಆಲಿ, ವಿ4 ನ್ಯೂಸ್, ವಿಟ್ಲ.